ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ಯಾನಾಸೋನಿಕ್ ಅಲ್ಟಿಮೇಟ್ ಸೂಪರ್ ವೆಟ್ ಗ್ರೈಂಡರ್, ಎಸ್ಎಲ್ ಶೇಡ್ ಜುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೆಸ್ಟಾ ಟ್ರೂ ಪರ್ಫಾರ್ಮೆನ್ಸ್, ಶಶಿ ವಾಷಿಂಗ್ ಪೌಡರ್, ಡೈರಿ ಡೇ ಐಸ್ ಕ್ರೀಮ್, ವಿಕಾಸ್ ಕಾಲೇಜು, ಮೇರಿ ಹಿಲ್ ವಿಮಾನ ನಿಲ್ದಾಣ ರಸ್ತೆ, ಮಂಗಳೂರು. ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಬಾಯ್ಲ್ಡ್ ರೈಸ್, ಕ್ವಿಕ್ ಅಂಡ್ ಈಸಿ ಫ್ರಮ್ ಅರುಣಾ ಮಸಾಲಾ, Sun Premium Refined Sunflower Oil, ಸಿಟಾಡೆಲ್ ಡೆವಲಪರ್ಸ್, ರೋನಕ್ ಕಿಚನ್ ಇಕ್ವಿಪ್ಮೆಂಟ್ಸ್. ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಹಿಂದೂ ಸಂಪ್ರದಾಯ ಹಾಗೂ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ವರ್ಷಂಪ್ರತಿ ಅದೆಷ್ಟೋ ಹಬ್ಬಗಳು ಆಚರಿಸಲ್ಪಡುತ್ತದೆ. ಅಂತಹ ವಿಶೇಷವಾದ ಹಬ್ಬಗಳಲ್ಲಿ ನವರಾತ್ರಿ ಕೂಡ ಒಂದು. ನವರಾತ್ರಿ ಹಾಗೂ ಕರಾವಳಿಗೂ ಅತ್ಯಂತ ಹತ್ತಿರವಾದ ನಂಟು. ಯಾಕೆಂದ್ರೆ ದೇವಿಯ ಪವಿತ್ರ ಆರಾಧನಾ ಕೇಂದ್ರ ಎಂದು ಕರೆಯಲ್ಪಡುವುದು ನಮ್ಮ ಈ ಕರಾವಳಿಯನ್ನ. ಹೌದು, ಜಿಲ್ಲೆಯಲ್ಲಿ ದೇವಿಯ ಆರಾಧನಾ ಕೇಂದ್ರಗಳು ಅದೆಷ್ಟೋ ಇದೆ. ಈ ಸಾಲಿನಲ್ಲಿ ಸೇರಿಕೊಂಡಿದೆ ವೀರಸ್ತಂಭ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಅಗ್ರಹಾರ, ಏಣಗುಡ್ಡೆ, ಕಟಪಾಡಿ. ಮಂಗಳೂರಿನಿಂದ ಉಡುಪಿಯತ್ತ ಸಾಗುವಾಗ ಸಿಗುವ ಸುಂದರ ಊರೇ ಕಟಪಾಡಿ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಮಣಿಪುರದೆಡೆಗೆ ಸಾಗಿದರೆ ವೀರಸ್ತಂಭ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಸಿಗುವುದು. ಚಾರಿತ್ರಿಕ ಹಿನ್ನೆಲೆ ಇರುವ ಈ ದೇವಸ್ಥಾನವಿರುವ ಪ್ರದೇಶದ ಇತಿಹಾಸದತ್ತ ಕಣ್ಣು ಹಾಯಿಸಿದಾಗ ಮಹಾಭಾರತದ ಕಥೆಗೂ ಕಟಪಾಡಿ ಮಣಿಪುರ ಕ್ಷೇತ್ರಕ್ಕೂ ಆತ್ಮೀಯ ನಂಟು ಇರುವುದು ತಿಳಿಯುತ್ತದೆ. ಮಾತ್ರವಲ್ಲದೆ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ದುರ್ಗೆಯ ಮೂರ್ತಿಯೂ ಇಲ್ಲಿದೆ. ಬಹು ಸುಂದರ ಪ್ರಶಾಂತ ವಾತಾವರಣದಲ್ಲಿರುವ ಈ ದೇವಸ್ಥಾನ ಕಾರಣಿಕ ಶಕ್ತಿಗೂ ಹೆಸರಾಗಿದ್ದು ಲಕ್ಷಾಂತರ ಭಕ್ತಾಭಿಮಾನಿಗಳನ್ನು ತನ್ನತ್ತ ಸೆಳೆಯುತ್ತದೆ.
ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲ ಈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲ ಈರೆ ನೊಂಜಿ ಕರುಣ ಬರ್ಸ ದೊರೆಯಡಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ सत्य धर्म न्याय नीति भक्ति दान धैर्य प्रीति सत्य धर्म न्याय नीति भक्ति दान धैर्य प्रीति सत्वशक्ति चित्त शांति नित्य बದುಕುಡು ಪಡುಂದು ಸತ್ವಶಕ್ತಿ ಚಿತ್ತ ಶಾಂತಿ ನಿತ್ಯ ಬದುಕುಡು ಪಡುಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ಸರುವೆರಗುಲ ಈರೆ ನೊಂಜಿ ಕರುಣ ಬರ್ಸ ದೊರೆಯಡುಂದು ವರನು ನಟ್ಟುವೆ ದೇವಿ ವರನು ನಟ್ಟುವೆ ವರನು ನಟ್ಟುವೆ ದೇವಿ ವರನು ನಟ್ಟುವೆ. ಗಣಪತಿಗೂ ಇಲ್ಲಿ ವಿಶೇಷವಾಗಿ ಪೂಜೆ ಸಲ್ಲುವುದು. ಕ್ಷೇತ್ರದ ಹೊರಭಾಗದಲ್ಲಿ ನಾಗದೇವರ ಸನ್ನಿಧಿ ಹಾಗೂ ಪರಿವಾರ ದೈವಗಳ ಗುಡಿಗಳಿವೆ. ಇಲ್ಲಿ ಪರಿವಾರ ದೈವಗಳಾಗಿ ರಕ್ತೇಶ್ವರಿ, ಕರ್ಲೊಟ್ಟಿ, ಒರ್ತೆ, ನಂದಿಕೇಶ ಕ್ಷೇತ್ರಪಾಲರು ಇಲ್ಲಿ ನೆಲೆಯಾಗಿದ್ದಾರೆ. ಈಶ್ವರನ ಸನ್ನಿಧಿಯಲ್ಲಿ ಅಗ್ರ ಪೂಜೆ ಸಲ್ಲುತ್ತದೆ. ಇಲ್ಲಿ ಬ್ರಹ್ಮನ ಸಾನ್ನಿಧ್ಯವಿದ್ದು ವ್ಯಾಘ್ರ ಚಾಮುಂಡಿಯು ತನ್ನ ಕಾರಣಿಕ ಶಕ್ತಿಯಿಂದ ಮೆರೆಯುತ್ತಿದ್ದಾಳೆ ಎನ್ನುವುದು ಕೂಡ ಇಲ್ಲಿ ತಿಳಿದು ಬರುತ್ತದೆ. ಸ್ವಾರ್ಥ ಹಿಂಸೆ ಕಂಡು ಕಪಟ ಧೂರ್ತ ಬುದ್ಧಿ ಕಳೆದು ಬಾಳ್ವೆ ಸ್ವಾರ್ಥ ಹಿಂಸೆ ಕಂಡು ಕಪಟ ಧೂರ್ತ ಬುದ್ಧಿ ಕಳೆದು ಬಾಳ್ವೆ ಸಾರ್ಥಕಾಪಿ ಸಾದಿಡೆ ಪರಮಾರ್ಥ ಒಳ್ಪು ಬೆಳಗು ನಂಚ ಸಾರ್ಥಕಾಪಿ ಸಾದಿಡೆ ಪರಮಾರ್ಥ ಒಳ್ಪು ಬೆಳಗು ನಂಚ. ನೂರಾರು ದೇವಾಲಯಗಳನ್ನು ಹೊಂದಿರುವಂಥ ಉಡುಪಿ ಜಿಲ್ಲೆಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಏಣಗುಡ್ಡೆ, ಅಗ್ರಹಾರ, ವೀರಸ್ತಂಭ, ದುರ್ಗಾ ಪರಮೇಶ್ವರಿ ದೇವಾಲಯ ಕೂಡ ಒಂದು. ಇಲ್ಲಿ ಈಶ್ವರ ದೇವರು, ದುರ್ಗಾ ಪರಮೇಶ್ವರಿ, ವೀರಭದ್ರ ದೇವರು, ಬ್ರಹ್ಮ, ನಾಗದೇವರು 5 ದೇವರುಗಳಿದ್ದು ಹೊರವಲಯದಲ್ಲಿ ಕ್ಷೇತ್ರ ರಕ್ಷಣೆಗಾಗಿ ಪಂಜುರುಳಿ, ಕಲ್ಕುಟ್ಟಿ, ರಕ್ತೇಶ್ವರಿ, ನಂಜಿಕೋಣ, ಕ್ಷೇತ್ರಪಾಲ ಹೀಗೆ 5 ದೈವಗಳು ಕೂಡ ಸೇರಿವೆ. ವೈಶಿಷ್ಟ್ಯಪೂರ್ಣವಾದ ಈ ದೇವಸ್ಥಾನದ ಹಿನ್ನೆಲೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ದೇವಿಯ ಸಾನ್ನಿಧ್ಯ ಇರಲಿಲ್ಲ. ಅಲ್ಲಿ ಈಶ್ವರನ ಸಾನ್ನಿಧ್ಯ ಮಾತ್ರ ಇತ್ತು. ಕೊಲ್ಲೂರಿನ ಕಡೆಗೆ ಕೇರಳದ ತಿರುವಾಂಕೂರಿಂದ ದೇವರನ್ನು ಬೇರೆ ಕಡೆಗೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೋಗ್ತಿರುವಾಗ ರಾತ್ರಿ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ದೇವರ ವಿಗ್ರಹವನ್ನು ಹಾಗೂ ಅದರ ಜೊತೆಗೆ ಬಂದಿರುವಂಥ ಸಿಬ್ಬಂದಿ ವರ್ಗಗಳು ಕೂಡ ಈ ತಮ್ಮ ಒಂದು ಆ ರಾತ್ರಿ ಕಾಲದಲ್ಲಿ ತಂಗಿರುವ ವೇಳೆಯಲ್ಲಿ ಊರಿನ ಮುಖಂಡರಿಗೂ ಹಾಗೂ ಆ ದೇವರ ಜೊತೆಗೆ ಬಂದಿರುವಂತಹ ಆ ಮುಖ್ಯಸ್ಥರಿಗೂ ಕೂಡ ರಾತ್ರಿ ಸ್ವಪ್ನದಲ್ಲಿ ದೇವಿ ಬಂದು ತನ್ನನ್ನು ಈ ಕ್ಷೇತ್ರದಲ್ಲೇ ಸ್ಥಾಪಿಸುವಂತೆ ಇಲ್ಲಿ ಅವರಿಗೆ ಸೂಚನೆ ಕೊಟ್ಟ ಪ್ರಕಾರ ಮರುದಿವಸ ನೋಡುವಾಗ ದೇವಿಯ ವಿಗ್ರಹವನ್ನು ಇಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಈ ದೇವಿಯನ್ನು ಇಲ್ಲಿಯೇ ಸ್ಥಾಪನೆ ಮಾಡಿ ದೇವಿಯು ಗೋಪುರದಲ್ಲಿ ಕೂತಿರುತ್ತಾಳೆ. ಅನಂತರ ಬೇರೆ ದೇವರುಗಳ ಪ್ರತಿಷ್ಠಾಪನೆ ಆಯಿತು. ಇಲ್ಲಿ ವರ್ಷಪ್ರತಿ ಕೂಡ ವಿಶೇಷವಾಗಿ ನವರಾತ್ರಿಯ 9 ದಿನಗಳು ಕೂಡ ಕಲ್ಪೋಕ್ತ ಪೂಜೆ ಹಾಗೂ ಚಂಡಿಕಾ ಸೇವೆಗಳು ನಡೆಯುತ್ತಾ ಇದ್ದು, ವಿಶೇಷವಾಗಿ ಶುಕ್ರವಾರದ ಒಂದು ದಿವಸ ದೇವರ ಸಾನ್ನಿಧ್ಯದಲ್ಲಿ ಪೂರ 10 ಸಂವತ್ಸರದಿಂದ ನಡೆಯುವಂತಹ ಮಹಾಚಂಡಿಕಾ ಯಾಗವು ನಡೀತಾ ಇದೆ. ಸುಮಾರು 4-5 ಸಾವಿರ ಭಕ್ತರಿಗೆ ಈ ಕ್ಷೇತ್ರದಲ್ಲಿ ದೇವಿಯ ಪ್ರಸಾದ ರೂಪವಾಗಿ ಅನ್ನಪ್ರಸಾದ ನಡೆಯುವಂಥ ಕಾರ್ಯಕ್ರಮ ಕೂಡಿದೆ. ಅದೇ ರೀತಿ ಸಂಜೆ ಹೊತ್ತು ವಿಶೇಷವಾಗಿ ದೇವಿಯ ದರ್ಶನ ಕೂಡ ನಡೆಯಲಿದೆ. ಈ ಕ್ಷೇತ್ರದಲ್ಲಿ ಈಶ್ವರ ದೇವರಿಗೆ ರುದ್ರಾಭಿಷೇಕ ಹಾಗೂ ಮೃತ್ಯುಂಜಯ ಹೋಮ ಬಹಳ ಪ್ರಸಿದ್ಧವಾದರೆ, ದೇವಿಗೆ ಹೂವಿನ ಪೂಜೆ, ಸ್ವಯಂವರ ಪಾರ್ವತಿ ಪೂಜೆ, ದುರ್ಗಾ ಪೂಜೆ, ದುರ್ಗಾ ನಮಸ್ಕಾರ ಸೇವೆ ಹಾಗೂ ಮಹಾಚಂಡಿಕೆಯಾಗಿ ವಿಶೇಷವಾದ ಸೇವೆ. ಅದೇ ರೀತಿ ವೀರಭದ್ರ ದೇವರಿಗೆ
ಇಲ್ಲಿ ಒಡೆರಂಗ ಪೂಜೆ ಹೇಳುವಂತಹ ಬಹಳ ದೊಡ್ಡ ಸೇವೆ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಕುಂಭ ಸಂಕ್ರಮಣದ ಮೊದಲುಗೊಂಡು ಚತುರ್ದಶಿಯನ್ನು ಪ್ರಾರಂಭವಾಗಿ 5 ದಿವಸಗಳ ಕಾಲ ವಾರ್ಷಿಕೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲ ದೇವಸ್ಥಾನದಲ್ಲಿ ಕೂಡ ಒಂದು ದೇವರು ಬಲಿ ರೂಪವಾಗಿ ಹೊರಗೆ ಬಂದರೆ ಇಲ್ಲಿ ಈಶ್ವರ ಪಾರ್ವತಿ ಇಬ್ಬರೂ ಕೂಡ ಬಲಿ ಸೇವೆಗಾಗಿ ಹೊರಗೆ ಬರಬೇಕಾಗಿದೆ. ಇದೊಂದು ಇಲ್ಲಿಯ ವೈಶಿಷ್ಟ್ಯಪೂರ್ಣ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಊರಿನ ಎಲ್ಲರ ನೇತೃತ್ವದಲ್ಲಿ ಆಡಳಿತ ಮಂಡಳಿಯ ವಿಶೇಷ ಉಸ್ತುವಾರಿಯಲ್ಲಿ ಎಲ್ಲ ಪ್ರತಿಕ್ರಿಯೆ ಕೂಡ ಕ್ರಮಪೂರ್ವಕವಾಗಿ ನಡೀತಾ ಇದ್ದು ದೇವಸ್ಥಾನವು ದಿನ ತುಂಬ ಅಭಿವೃದ್ಧಿ ಪಥದಲ್ಲಿದ್ದು ತುಂಬ ಮುಂದುವರಿತಾ ಬಂದಿದೆ. ಇಲ್ಲಿ ಪೂಜಾ ಕೈಂಕರ್ಯ ಅಂತ ಹೇಳಿದರೆ 4 ಕುಟುಂಬಗಳು 4-5 ತಲೆಮಾರು ಹಿಂದಿನಿಂದಲೂ ಕೂಡ ಇಲ್ಲಿ ದೇವಿಯ ಪೂಜಾ ಕೈಂಕರ್ಯವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ದೇವಿಯ ನಾವು ಪ್ರಾರ್ಥನೆ ಮಾಡುವುದು ಅಂತ ಹೇಳಿದರೆ ಎಲ್ಲರೂ ಬಂದಂಥ ಭಕ್ತಾದಿಗಳು ಎಲ್ಲರಿಗೂ ಕೂಡ ಶ್ರೀದೇವಿಯು ಹಾಗೂ ಈ ಕ್ಷೇತ್ರದ ಪಂಚಮಹಾಶಕ್ತಿಗಳು ಅನುಗ್ರಹ ಮಾಡಿ ಅವರವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಬೇಕು. ಹಾಗೂ ಇಡೀ ನಮ್ಮ ಗ್ರಾಮವಲ್ಲ ಇಡೀ ದೇಶಕ್ಕೂ ಕೂಡ ಸುಭಿಕ್ಷೆ ಉಂಟಾಗಲಿ, ಅವರವರ ಮನೋಧರ್ಮ ನೆರವೇರುತ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ದೇವಿಯನ್ನು ನಾವು ಎಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತೇವೆ. जय जय शङ्करि जय अभयङ्करि जय जय शङ्करि जय अभयङ्करि बनशङ्करिये नमो नमो जय जय अम्बे जय जगदम्बे जय जय अम्बे जय जगदम्बे शाकम्भरिये नमो नमो अमितबलायिनि हे बनवासिनि अमितबलायिनि हे बनवासिनि आनन्दमयळे नमो नमो वर्मिणि चर्मिणि त्रिशूलधारिणि वर्मिणि चर्मिणि त्रिशूलधारिणि अम्बा भवानिये नमो नमो निर्मलरूपिणि निज सुखदायिनि चामुण्डायै नमो नमो भक्तसञ्जीविनि भगवति शाम्भवी भक्तसञ्जीविनि भगवति शाम्भवी हे शिवशङ्करि नमो नमो बादामि वासिनि भवभयदूरिणि वनसिरिदेविये नमो नमो नित्यनिनादिनि निरञ्जना प्रिये नित्यनिनादिनि निरञ्जना प्रिये ज्ञानेश्वरिये नमो नमो ताराग्रहಗಳ ದೇವತೆ ಮಾಯೆ ज्योतिर्मयळे नमो नमो त्रिलोकमान्यळे त्रिलोकपूजळे त्रिलोकमान्यळे त्रिलोकपूजळे लक्ष्मी स्वरूपळे नमो नमो ತಾಯಿ ದುರ್ಗಾ ಪರಮೇಶ್ವರಿಗೆ ನವರಾತ್ರಿ ಸಂದರ್ಭದಲ್ಲಿ ಅನೇಕ ವಿಶೇಷ ಪೂಜೆಗಳು ಇಲ್ಲಿ ಸಲ್ಲುತ್ತದೆ.
ದೇವಿಯ ಸನ್ನಿಧಿಯಲ್ಲಿ ಕಲ್ಪೋಕ್ತ ಪೂಜೆ, ಹೂವಿನ ಪೂಜೆ, ರಂಗಪೂಜೆ, ಚಂಡಿಕಾಯಾಗ, ಅನ್ನ ಸಂತರ್ಪಣೆ ಮಾತ್ರವಲ್ಲದೆ ಪ್ರತಿದಿನವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ. ಪ್ರಕೃತಿಯ ಸುಂದರ ಪರಿಸರದಲ್ಲಿ ನೆಲೆಯೂರಿದ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ನವಮಿ ಸಂಭ್ರಮದಲ್ಲಿ ಪುಳಕಿತಳಾಗಿದ್ದಾಳೆಂದೇ ಹೇಳಬಹುದು. ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ದೇವಸ್ಥಾನದಲ್ಲಿ ಸಾಕ್ಷಾತ್ ದೇವಿ ದುರ್ಗಾ ಪರಮೇಶ್ವರಿ ಅವತರಿಸಿದಳೇನೋ ಎನ್ನುವಂತೆ ಸಂಭ್ರಮ ಸಡಗರ ಮನೆ ಮಾಡಿತು. ನಂಬಿದ ಭಕ್ತರ ಜನರ ಪಾಲಿಗೆ ಬೆಂಬಿಡದೆ ಹರಸುವ ತಾಯಿಯಾಗಿರುವ ಶ್ರೀದೇವಿಯ ಸನ್ನಿಧಾನದಲ್ಲಿ ನವರಾತ್ರಿ ಸಡಗರದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಪಾಲ್ಗೊಂಡು ಪುನೀತರಾದರು. ವೀರಸ್ತಂಭ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಡುಪಿಯಿಂದ ಮಂಗಳೂರು ಕಡೆಗೆ ಹೋಗುವಂಥ ಅಲ್ಲಿ ಉಡುಪಿಯಿಂದ 5 ಕಿಲೋಮೀಟರ್ ದಕ್ಷಿಣಕ್ಕೆ ಬರುವಾಗ ಕಟಪಾಡಿಯಿಂದ 1 ಕಿಲೋಮೀಟರ್ ಮಣಿಪುರಕ್ಕೆ ಹೋಗುವ ರೋಡಿನಲ್ಲಿ ಬಂದಲ್ಲಿ ವೀರಸ್ತಂಭ ದುರ್ಗಾ ಪರಮೇಶ್ವರಿ ಸನ್ನಿಧಾನ ನಮಗೆ ಸಿಗುತ್ತದೆ. ಈ ದೇವಸ್ಥಾನದಲ್ಲಿ ನವರಾತ್ರಿ 9 ದಿನದ ಉತ್ಸವವು ಬಹು ವಿಜೃಂಭಣೆಯಿಂದ ಜರುಗಿಕೊಂಡು ಬರುತ್ತದೆ. ಪ್ರತಿದಿನ ಭಕ್ತಾದಿಗಳಿಂದ ಚಂಡಿಕಾ ಹೋಮಾದಿಗಳು ನಡೆಯುತ್ತದೆ. ಅದೇ ರೀತಿ ರಾತ್ರಿ ಪ್ರತಿದಿನ ಭಕ್ತಾದಿಗಳ ಸೇವಾರೂಪವಾಗಿ ಕಲ್ಪೋಕ್ತ ಪೂಜೆ ನಡೆಯುತ್ತಾ ಇರುತ್ತದೆ. ಈ ನವರಾತ್ರಿ ಉತ್ಸವದಲ್ಲಿ 9 ದಿವಸದಲ್ಲಿ 2 ಶುಕ್ರವಾರ ಬಂದಂತಹ ಸಂದರ್ಭದಲ್ಲಿ ಕಡೆಯ ಶುಕ್ರವಾರ ದಿವಸ ದೇವಸ್ಥಾನದ ವತಿಯಿಂದ ನಡೆದು ಬರುವಂತಹ ಒಂದು ಚಂಡಿಕಾ ಯಾಗ. ಈ ಚಂಡಿಕಾ ಯಾಗಕ್ಕೆ ಊರದ ಪರವೂರ ಜನರು ಬಂದು ಜನಸ್ತೋಮಗಳು ತುಂಬ ಸೇರಿಕೊಂಡು ಬಂದು ಅನ್ನದಾನ 4-5 ಸಾವಿರ ಜನರದ್ದೊಂದು ಅನ್ನದಾನ ನಡೆಯುವಂಥ ಪುಣ್ಯಕ್ಷೇತ್ರವಾಗಿದ್ದುಕೊಂಡು ಪ್ರತಿ ಶುಕ್ರವಾರ ಇಲ್ಲಿ ದರ್ಶನ ಸೇವೆ ನಡೆಯುತ್ತದೆ. ಈ ದರ್ಶನ ಸೇವೆಯ ಸದುಪಯೋಗವನ್ನು ಪರವೂರ ಜನರುಗಳು ಪಡೆದುಕೊಂಡು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೇವಿಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಟ್ಟು ಜನರಿಗೆ ಸುಖ ಶಾಂತಿ ನೆಮ್ಮದಿಯಲ್ಲಿರುವಂತೆ ನಡೆದುಕೊಂಡು ಬರುವಂಥ ಒಂದು ಕೆಲವು ಸನ್ನಿವೇಶಗಳು ಇಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಇಲ್ಲಿ ಇದು ಪಂಚದೇವಾಲಯವಾಗಿದ್ದುಕೊಂಡು ಈಶ್ವರನು ಅಗ್ರಪೂಜೆಯನ್ನು ತೆಗೆದುಕೊಂಡು ಅದೇ ರೀತಿ ದೇವಿ, ವೀರಭದ್ರ, ಬ್ರಹ್ಮದೇವರು, ಹೊರಗಿಂದ ನಾಗದೇವರು ಈ ಒಂದು ಪಂಚದೇವಾಲಯ ಆಗಿದ್ದುಕೊಂಡು ನಾಗದೇವರಿಗೆ ಇಲ್ಲಿ ವಿಶೇಷವಾಗಿ ತನುತುಂಬಿದ ಸೇವೆ ಹಾಗೂ ಇತರ ಸೇವೆಗಳು ನಡೆದು ಬರುತ್ತದೆ. ಇಲ್ಲಿ ಈಶ್ವರ ದೇವರಿಗೆ ರುದ್ರಾಭಿಷೇಕ, ಶತರುದ್ರ, ಏಕಾದಶರುದ್ರ, ಅದೇ ರೀತಿ ಮಹಾಮೃತ್ಯುಂಜಯ ಹೋಮಾದಿಗಳು ನಡೆಯುತ್ತದೆ. ತಾಯಿ ದುರ್ಗಾ ಪರಮೇಶ್ವರಿಗೆ ಇಲ್ಲಿ ವಿಶೇಷ ಸೇವೆ ಅಂದರೆ ಒಂದು ನವರಾತ್ರಿಯಲ್ಲಿ ಆಗಲಿ ಇತರ ದಿನಗಳಲ್ಲಿ ಆಗಲಿ ಸ್ವಯಂವರ ಪಾರ್ವತಿ ಸೇವೆ ಅಂದರೆ ಪುರುಷರಿಗಾಗಲಿ ಕನ್ಯರಿಗಾಗಲಿ ಮದುವೆಗೆ ಪ್ರತಿಬಂಧಕ ಬಂದಂಥದಲ್ಲಿ ಈ ಸೇವೆಯನ್ನು ನಡೆಸಿಕೊಂಡಂಥ ಸಂದರ್ಭದಲ್ಲಿ 100ಕ್ಕೆ 100 ಇಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದದ್ದು ಇದೊಂದು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯವಾಗಿದೆ. ಅದೇ ರೀತಿ ಇಲ್ಲಿ ವೀರಭದ್ರ ದೇವರಿಗೆ ಹರಿವಾಣ ನೈವೇದ್ಯ, ಅದೇ ರೀತಿ ಒಡೆರಂಗ ಪೂಜೆ. ಇದು ಒಡೆರಂಗ ಪೂಜೆ ಅಂದರೆ
ಇದು ಇಲ್ಲಿಯ ವಿಶೇಷ ಒಂದು ಪೂಜೆ. ಅದೇ ರೀತಿ ತುಂಬ ಒಂದು ಖರ್ಚಿನ ಒಂದು ಪೂಜೆ ಆಗಿದ್ದುಕೊಂಡು ಇದರಿಂದ ಎಲ್ಲ ಪರಿವಾರ ದೇವತೆಗಳಿಗೂ ಪೂಜೆ ಸಲ್ಲುವಂತಹ ಸಂದರ್ಭ ಉಂಟು. ಅದೇ ರೀತಿ ಬ್ರಹ್ಮದೇವರಿಗೆ ತಂಬಿಲ ಪಂಚಕಜ್ಜಾಯ ಸೇವೆಗಳು ನಡೆಯುತ್ತವೆ. ಇದು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯ. ಇನ್ನು ನವರಾತ್ರಿಯ ಸಂದರ್ಭಗಳಲ್ಲಿ ಇಲ್ಲಿಯ ಇನ್ನೊಂದು ವಿಶೇಷ ಸೇವೆ ಅದು ದರ್ಶನ ಸೇವೆ. ಈಶ್ವರ, ವೀರಭದ್ರ, ಕರ್ಲುಟ್ಟಿ, ಉರ್ತೆ, ನಂದಿಕೇಶ, ಕ್ಷೇತ್ರಪಾಲ, ಬ್ರಹ್ಮದೇವ, ವ್ಯಾಘ್ರ ಚಾಮುಂಡಿ, ಗಣಪತಿ ಸಮೇತಳಾಗಿರುವ ತಾಯಿ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಪೂಜಾ ಯೋಜನೆಯನ್ನ ದೇವಸ್ಥಾನದ ಆಡಳಿತ ಮಂಡಳಿಯು ಸಂಕಲ್ಪಿಸಿದ್ದು, ಭಕ್ತಾದಿಗಳು ₹1,001 ಮನಿ ಆರ್ಡರ್ ಮೂಲಕ ಆಡಳಿತ ಮುಕ್ತೇಶ್ವರರು, ವೀರಸ್ತಂಭ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಅಗ್ರಹಾರ, ಏಣಗುಡ್ಡೆ, ಕಟಪಾಡಿ, ಉಡುಪಿ ಜಿಲ್ಲೆ ಈ ವಿಳಾಸಕ್ಕೆ ಕಳುಹಿಸಿಕೊಡಬಹುದಾಗಿದೆ. ಸರ್ವರಿಗೂ ಶ್ರೀದೇವಿ ದುರ್ಗಾಪರಮೇಶ್ವರಿ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಿ ಲೋಕದೆಲ್ಲೆಡೆ ಸುಖ, ಶಾಂತಿ, ಸಮೃದ್ಧಿಯನ್ನುಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತಾ ಕಟಪಾಡಿ ಏಣಗುಡ್ಡೆಯ ಶ್ರೀ ಅಮ್ಮ ದುರ್ಗಾಪರಮೇಶ್ವರಿಗೆ ಶರಣಾಗುತ್ತಾ ಎಲ್ಲರನ್ನೂ ಕಾಪಾಡು ಎಂದು ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಮಸ್ಕಾರ. ನಿನ್ನಿಂದ ಈ ಸೃಷ್ಟಿ ನೀನೇ ಈ ಜಗವು, ನಿನ್ನಿಂದ ಈ ಸೃಷ್ಟಿ ನೀನೇ ಈ ಜಗವು. ಮಹಾಮಾತೆ ತವ ಚರಣದಿ ಮಣಿಯುತ್ತಲಿಹೆವು, ಮಹಾಮಾತೆ ತವ ಚರಣದಿ ಮಣಿಯುತ್ತಲಿಹೆವು. ಮೂಕಾಂಬೆ ಮಾತೆ ಹರಸಮ್ಮ ನೀನು, ಶಿವಶಕ್ತಿ ಧಾತೆ ಸಲಹಮ್ಮ ನೀನು, ಶಿವಶಕ್ತಿ ಧಾತೆ ಸಲಹಮ್ಮ ನೀನು. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು Panasonic Ultimate Super Wet Grinder. ಎಸ್ಎಲ್ ಶೇಡ್ ಜುವೆಲ್ಲರ್ಸ್ ಅಂಡ್ ಡೈಮಂಡ್ ಹೌಸ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು Vesta, True Performance. Shashi Washing Powder. Dairy Day Ice Cream. ವಿಕಾಸ್ ಕಾಲೇಜು, ಮೇರಿ ಹಿಲ್, ವಿಮಾನ ನಿಲ್ದಾಣ ರಸ್ತೆ, ಮಂಗಳೂರು. ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಬಾಯ್ಲ್ಡ್ ರೈಸ್. Quick and easy from Aruna Masala. Sun Premium Refined Sunflower Oil. ಸಿಟಾಡೆಲ್ ಡೆವಲಪರ್ಸ್. ರೋನಕ್ ಕಿಚನ್ ಇಕ್ವಿಪ್ಮೆಂಟ್ಸ್.